ಮಂಗಳೂರು ನಗರ ಪೊಲೀಸರು ಆಯೋಜಿಸಿರುವ ಮಹಿಳಾ ಸುರಕ್ಷತೆಗಾಗಿ ಒಂದು ದಿನ ಕಾರ್ಯಕ್ರಮ ಮಹಿಳೆಯರಲ್ಲಿ ಧೈರ್ಯ ತುಂಬುವ ಪ್ರಕ್ರಿಯೆಯಾಗಿದೆ ಎಂದು ಒಲಿಂಪಿಯನ್ ಅರ್ಜುನ ಪ್ರಶಸ್ತಿ ಪುರಸ್ಕೃತೆ ಎಂಆರ್ ಪೂವಮ್ಮ ಅಭಿಪ್ರಾಯಿಸಿದರು. ಮಂಗಳೂರು ನಗರ ಪೊಲೀಸ್ ಅಧಿಕಾರಿಗಳಿಂದ ತುರ್ತು ಸ್ಪಂದನ ಬೆಂಬಲ ವ್ಯವಸ್ಥೆ 112 ಸಹಾಯವಾಣಿ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಇಂದು ದಿನವಿಡೀ ಆಯೋಜಿಸಲಾಗಿರುವ ಮಹಿಳಾ ಸುರಕ್ಷತೆಗಾಗಿ ಒಂದು ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ರೀಡಾಪಟುವಾಗಿ ದೇಶ ವಿದೇಶಗಳ ವಿವಿಧ ಕಡೆ ಪ್ರಯಾಣ ಬೆಳೆಸುವಾಗ ಸಾಕಷ್ಟು ಸಂದರ್ಭಗಳಲ್ಲಿ ಒಂದು ರೀತಿಯ ಅಸುರಕ್ಷತೆಯ ಅನುಭವವನ್ನು ಹೊಂದಬೇಕಾಗುತ್ತದೆ. ಅದರಲ್ಲೂ ಸಾಮಾನ್ಯ ಮಹಿಳೆಯರಿಗೆ ಅವರ ಉದ್ಯೋಗ, ಶಿಕ್ಷಣ ಮಾತ್ರವಲ್ಲದೆ ಮನೆಗಳಲ್ಲಿಯೂ ಸುರಕ್ಷತೆಯ ಭರವಸೆಯನ್ನು ನೀಡುವಲ್ಲಿ ಈ ಸಹಾಯವಾಣಿ ಉಪಯುಕ್ತ ಎಂದು ಒಲಿಂಪಿಯನ್ ಅರ್ಜುನ ಪ್ರಶಸ್ತಿ ಪುರಸ್ಕೃತೆ ಎಂಆರ್ ಪೂವಮ್ಮ ಅವರು ಹೇಳಿದರು. ಫುಲ್ ಆಲ್ ಓವರ್ ಸ್ಟೇಟ್ಸ್ ಹೀಗೆ ಪ್ರಾಬ್ಲಮ್ಸ್ ಎಲ್ಲ ನಡೀತಿದೆ. ಒಂದು ಪ್ರಾಬ್ಲಮ್ ಹೋದರೆ ಇನ್ನೊಂದು ಪ್ರಾಬ್ಲಮ್ ಬರ್ತಿದೆ. ಸೊ ಹೀಗೆ ಒಂದು ಇನಿಷಿಯೇಟಿವ್ ಇದ್ದರೆ ಸೊ ಮಹಿಳೆಯರಿಗೆ ಸಹ ಒಂದು ಧೈರ್ಯದಲ್ಲಿ ಒಂದು ಎಲ್ಲಾದರೂ ಹೋಗ್ಬೋದು. ಹೀಗೆ ಕಾಲ್ ಮಾಡಿದರೆ ಬರ್ತಾರೆ ಅಂತ ಒಂದು ನಂಬಿಕೆಯಿಂದ ನಮಗೆ ಒಂದು ಹೊರಗೆ ಹೋಗ್ಬೋದಂತ ಅವರಿಗೊಂದು ಧೈರ್ಯ ಬರುತ್ತೆ. ಸೊ ಈಗ ಆನ್ ದ ಸ್ಪಾಟ್ ಎಲ್ಲ ತೋರಿಸಿದ್ರು ಹೇಗೆ ಮಾಡಬೇಕು ಏನು ಅಂತ. ಸೊ ಆಗಲೇ ಅವರು ಬಂದರು ತಕ್ಷಣ ಫೈಟ್. ಈಗ ಹತ್ತಿರ ಸಿಟೀಸಲ್ಲಿದ್ದರೆ ಬೇಗ ಬಂದುಬಿಡ್ತಾರೆ, ಮತ್ತು ಸ್ವಲ್ಪ ಇಂಟೀರಿಯಲ್ಲಿದ್ದರೆ ಸ್ವಲ್ಪ ಟೈಮ್ ಒಂದು 10-15 ಮಿನಿಟ್ಸ್ ತಗೊಳ್ಬೋದು. ಆದರೆ ಅದೊಂದು ಒಳ್ಳೆ ಇನಿಷಿಯೇಟಿವ್, ಅಷ್ಟು ಇದ್ದರೂ ಸಾಕು. ಸೊ ಸ್ಪೆಷಲಿ ಹಳ್ಳಿಯವರಿಗೆ ಇದೊಂದು ತುಂಬ ಯೂಸ್ಫುಲ್ ಆಗುತ್ತೆ. ಸಿಟೀಸಲ್ಲಿ ಬೇಗ ಬರುತ್ತೆ. ಹಳ್ಳಿಯಲ್ಲಿ ಕೆಲವರಿಗೆ ಪೊಲೀಸ್ ಸ್ಟೇಷನ್ ತುಂಬ ದೂರ ಇರುತ್ತೆ, ಯಾರಿಗೆ ಹೇಳ್ಬೇಕಂತ ಗೊತ್ತಿರಲಿಲ್ಲ. ಸೊ ಹೀಗೆ ಇರುವಾಗ ಅವರ ಹತ್ರ ಪೊಲೀಸ್ ಅವರು ಹೋದರೆ ಅವರಿಗೆ ಸಹ ಒಂದು ಧೈರ್ಯ ಬರುತ್ತೆ. ಯಾಕಂದರೆ ರಸ್ತೆಯಲ್ಲಿ ಮಾತ್ರ ಅಲ್ಲ ಡಿಸ್ಟರ್ಬ್ ಆಗೋದು, ಮನೆಯಲ್ಲಿ ಕೆಲವರು ತುಂಬ ತರಲೆ ಮಾಡ್ತಾರೆ, ಮತ್ತು ಆಫೀಸಲ್ಲಿ ಸಹ ತುಂಬ ಇದ್ದಾರೆ. ನಾವು ತುಂಬ ಇನ್ಸಿಡೆಂಟ್ಸ್ ನೋಡ್ತೇವೆ, ಆದರೆ ನಮಗೇನು ಗೊತ್ತಾಗಲ್ಲ ಅವರು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಮಾಡಿದ್ದಾರೆ. ಸೊ ಇವತ್ತು ಫುಲ್ ಡೇ ಈ ಮಹಿಳೆ ದಿನ ಅಂದರೆ ಅವರಿಗೋಸ್ಕರ ಅಂತ ಇಟ್ಟಿದ್ದಾರೆ. ಈಗ ತನಕ ಬೇರೆ ಅಂದರೆ ಜಸ್ಟ್ ASI ಅವರೆಲ್ಲ ಇರ್ತಿದ್ರು, ಈಗ ಕಮಿಷನರ್ ಒನ್ ಡೇ ಫುಲ್ಲಾಗಿ ಅವರು ಇರ್ತಾರೆ. ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡಿದ್ದಾರೆ. ಸೊ ಅದು ಒಂದು ಒಳ್ಳೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಎನಿಸ್ತೇನೆ. ತದಬಳಿಕ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ, ಯಾವುದೇ ತುರ್ತು ಸಂದರ್ಭದಲ್ಲಿ ಮಹಿಳೆಯರಿಗಾಗಲಿ ಅಥವಾ ಇತರ ಯಾರೇ ಆಗಲಿ 112ಕ್ಕೆ ಕರೆ ಮಾಡಿದಾಗ ನಗರ ವ್ಯಾಪ್ತಿಯಲ್ಲಿ ಸ್ಥಳೀಯ ಠಾಣೆಯ ಪೊಲೀಸರು 5ರಿಂದ 10 ನಿಮಿಷಗಳಲ್ಲಿ ಹಾಗೂ ಹೊರವಲಯದಲ್ಲಾದರೆ 15 ನಿಮಿಷದೊಳಗಾಗಿ ಘಟನೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ನಿವಾರಿಸಲಿದ್ದಾರೆ ಎಂದು ಅವರು ಹೇಳಿದರು. 5ರಿಂದ 10 ನಿಮಿಷದೊಳಗಡೆ ಮಂಗಳೂರು ಸಿಟಿಯಲ್ಲಿ ರೆಸ್ಪಾನ್ಸ್ ಬರುವಂಥದ್ದು ನಮ್ಮ ಡಾಟಾಗಳ ಮುಖಾಂತರ ಗೊತ್ತಾಗುತ್ತೆ. ಯಾರೇ ಸಂಕಷ್ಟದಲ್ಲಿರುವಂಥವ್ರು, ಯಾವುದೇ ಒಂದು ಡಿಸ್ಟ್ರೆಸ್ಸಲ್ಲಿರುವಂಥವ್ರು, ಮಹಿಳೆಯರಿರಲಿ, ಪುರುಷರಿರಲಿ ಅಥವಾ ಹಿರಿಯ ನಾಗರಿಕರಿರಲಿ, ಯಾರೇ ಇದ್ರೂ 112ಗೆ ಕರೆ ಮಾಡಿದ ತಕ್ಷಣ ಅದರಲ್ಲಿ 8 ಒತ್ತಿ ಅಂತ ಹೇಳ್ತಾರೆ. ಆ 8 ಒತ್ತಿದ ತಕ್ಷಣ ತಮಗೆ ERSS 112 ಬೆಂಗಳೂರು ಹೆಡ್ ಕ್ವಾರ್ಟರ್ ಏನಿದೆ ಅಲ್ಲಿಂದ ಕರೆ ಬರುತ್ತೆ, ಇದು ಮೆಸೇಜ್ ಬರುತ್ತೆ ಮತ್ತು ಕರೆ ಬರುತ್ತೆ. ಫಸ್ಟು ಕರೆ ಬರುತ್ತೆ. ಕರೆ ಬಂದ ಮೇಲೆ ಏನು ಸಮಸ್ಯೆ ಅಂತ ಕೇಳ್ಕೊತಾರೆ. ಆಮೇಲೆ ಅದನ್ನು ಅಸೈನ್ ಮಾಡಿದ್ದೀವಿ ಇಂಥ ಗಾಡಿ ಅಂತಂದು ಮೆಸೇಜ್ ಬರುತ್ತೆ. ಆಮೇಲೆ ಇಲ್ಲಿ ಲೋಕಲ್ ಯಾವುದಿರುತ್ತೆ ಅಲ್ಲಿಂದ ನಮ್ಮ ಯಾವ ಪ್ಲೇಸಿಂದ ನಾವು ಕಂಪ್ಲೇಂಟ್ ಮಾಡಿರ್ತೀವಿ ಅಲ್ಲಿಗೆ ವಿತಿನ್ 5 to 10 ಮಿನಿಟ್ಸು ERSS 112 ವಾಹನ ಬರುತ್ತೆ. ಬಂದಾಗ ಅಲ್ಲೇನು ಸಮಸ್ಯೆ ಇದೆ ಅದನ್ನು ಕೇಳಿಬಿಟ್ಟು ರಿಡ್ರೆಸ್ ಮಾಡುವಂಥ ಕೆಲಸ ಮಾಡ್ತಾರೆ. ಇವತ್ತು ಪೂವಮ್ಮ ಅವರು ಒಲಿಂಪಿಯನ್ ಮತ್ತು ಅರ್ಜುನ ಅವಾರ್ಡಿ ವಿನ್ನರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹಿಸಿದ್ದಾರೆ. ಮತ್ತು ಅವರು ದೇಶ ವಿದೇಶಗಳಲ್ಲಿ ಓಡಾಡಿರೋದ್ರಿಂದ ಇದ್ರದ್ದು 112 ಎಷ್ಟು ಅವಶ್ಯಕತೆ ಅನ್ನೋಂಥದ್ದು ಕೂಡ ತಿಳಿ ಹೇಳಿದ್ದಾರೆ. ಮತ್ತು ಇವತ್ತು ಫುಲ್ಲು ಮಹಿಳೆಯರಿಗಾಗಿ ಒಂದು ಮಹಿಳಾ ಸುರಕ್ಷತೆಗಾಗಿ ಒಂದು ದಿನ ಅಂತಂದು ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ನಿರಂತರವಾಗಿ ಸಂಜೆ 5 ಗಂಟೆವರೆಗೂ ಎಲ್ಲ ಹಿರಿಯ ಅಧಿಕಾರಿಗಳು ಅಂದರೆ ಕಮಿಷನರ್, DCP, ACP, ಇನ್ಸ್ಪೆಕ್ಟರ್ಗಳು ERSS 112 ವಾಹನದಲ್ಲಿದ್ದು ಯಾವ್ದು ಕಾಲ್ ಬರುತ್ತೆ ಆ ಕಾಲ್ನ ಅಟೆಂಡ್ ಮಾಡಿಬಿಟ್ಟು ಆ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಇದೇ ವೇಳೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಒಲಿಂಪಿಯನ್ ಪೂವಮ್ಮ ಹಾಗೂ ಅವರ ತಾಯಿ ಜಾನಕಿ ಉಪಸ್ಥಿತಿಯಲ್ಲಿ ನಗರದ ಅಥೇನಾ ಆಸ್ಪತ್ರೆಯಲ್ಲಿ ERSS 112 ಸಹಾಯವಾಣಿ ಕಾರ್ಯಾಚರಣೆ ಕುರಿತು ಅಣುಕು ಪ್ರದರ್ಶನ ನಡೆಯಿತು. ಈ ಸಂದರ್ಭ ಅಥೇನಾ ಆಸ್ಪತ್ರೆಯ ಹಿರಿಯ ಸಿಬ್ಬಂದಿ 112ಕ್ಕೆ ಕರೆ ಮಾಡುವ ಮೂಲಕ ಪೊಲೀಸರ ಕಾರ್ಯಾಚರಣೆಯ ಕ್ಷಿಪ್ರತೆ ಬಗ್ಗೆ ಅಣುಕು ಪ್ರದರ್ಶನ ನಡೆಸಲಾಯಿತು. ಈ ವೇಳೆ DCPಗಳಾದ ಹರಿರಾಮ್ ಶಂಕರ್, ದಿನೇಶ್ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.